ದೊಡ್ಡಲಕಾಡು ಸರ್ಕಾರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಇತ್ತೀಚೆಗಷ್ಟೇ ಚುನಾವಣೆಯ ಮೂಲಕ ಆಯ್ಕೆಯಾದ ನಾಯಕ ಉಪನಾಯಕ ನೂತನ ಮಂತ್ರಿಮಂಡಲ ಹಾಗೂ ವಿವಿಧ ಕ್ಲಬ್ಗಳ ಮುಖ್ಯಸ್ಥರ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮ ಶಾಲೆಯ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಲೆಯ ದತ್ತು ಸಂಸ್ಥೆಯ ಶ್ರೀ ದುರ್ಗಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಅಂಚನ್ ಅವರು ಮಾತನಾಡಿ, ಶಾಲೆ ವಿದ್ಯಾದೇಗುಲ, ನಮ್ಮ ಶಾಲೆ ಎನ್ನುವ ಭಾವನೆಯೊಂದಿಗೆ ಶಾಲೆಯ ಅಭಿವೃದ್ಧಿ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಸಿಕೊಳ್ಳಬೇಕು. ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಶಾಲೆಗೆ ಗೌರವ ತರುವ ಕಾರ್ಯ ವಿದ್ಯಾರ್ಥಿಗಳಿಂದ ಆಗಬೇಕು ಎಂದರು. ಜಮ್ಮುವಿನ ಗೋಪಾಲ್ಪುರದ ಪ್ರೌಢಶಾಲೆಗೆ ಉಗ್ರರು ದಾಳಿ ನಡೆಸಿ ಶಿಕ್ಷಕಿಯನ್ನ ಹತ್ಯೆ ನಡೆಸಿದ ಘಟನೆಯನ್ನ ಅವರು ಖಂಡಿಸಿದರು. ಇಂತಹ ಘಟನೆ ಮುಂದೆ ದೇಶದಲ್ಲಿ ಎಲ್ಲಿಯೂ ಮರುಕಳಿಸಬಾರದು. ಜಮ್ಮು ಕಾಶ್ಮೀರದಲ್ಲಿ ವಿದ್ಯಾಸಂಸ್ಥೆಗಳಿಗೆ ರಕ್ಷಣೆ ನೀಡುವ ಕಾರ್ಯ ಸರ್ಕಾರದಿಂದ ಆಗಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಕಾರಣ ಒಂದಷ್ಟು ಮನಸ್ಸುಗಳು ಒಂದಾದಾಗ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ. ಅದರಲ್ಲಿ ನಮ್ಮ ಹೋರಾಟ ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸರ್ಕಾರಿ ಶಾಲೆ ಉಳಿಸಿಕೊಳ್ಳಿಸಿ ಸಮಿತಿ, ಒಂದು ದೇಶ ಒಂದು ಶಿಕ್ಷಣ ಹೋರಾಟ ಸಮಿತಿ ಕಾಶ್ಮೀರದ ಏನು ಶಾಲೆಯನ್ನು ದತ್ತುಕೊಳ್ಳಲಿಕ್ಕೆ ಮೊನ್ನೆ ಒಂದು ವಾರದಿಂದ ಹೋಗಿ ಬಂದಿದ್ದೇವೆ. ಮುಂದೆ 6ನೇ ತಾರೀಕು ನಮ್ಮ ಪ್ರವಾಸ ಆರಂಭ ಆಗುತ್ತೆ. ಇವತ್ತೊಂದು ದುಃಖದ ಕ್ಷಣವೂ ಇದೆ ಈ ಹೊತ್ತಿನಲ್ಲಿ. ಅಲ್ಲಿಯ ಶಾಲೆಯ ಒಬ್ಬ ಶಿಕ್ಷಕಿಯನ್ನು ನಿನ್ನೆ ಉಗ್ರರು ಶಾಲೆಯಲ್ಲಿ ಹೀನವಾಗಿ ಕೊಲೆಯನ್ನು ಮಾಡಿದ್ದಾರೆ, ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ತುಂಬ ನೋವು ತಂದಿದೆ. ಆದರೆ ಯಾರೋ ಉಗ್ರರು ಇವತ್ತು ಶಾಲೆಯಲ್ಲಿ ಬಂದು ಆ ಮುಖ್ಯ ಶಿಕ್ಷಕಿಯನ್ನು ಹತ್ಯೆ ಮಾಡಿದ ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ದೊಡ್ಡಲಕಾಡು ಶಾಲೆ ಎಲ್ಲ ಪೋಷಕರ ಪರವಾಗಿ ಮತ್ತು ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಮತ್ತು ಒಂದು ದೇಶ ಒಂದು ಶಿಕ್ಷಣ ಅನ್ನುವಂಥ ಈ ಸಂಸ್ಥೆಯ ಪರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಪ್ರೌಢಶಾಲಾ ಮುಖ್ಯ ಶಿಕ್ಷಕ ರಮಾನಂದ್ ನೂತನ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು. ಉದ್ಯಮಿ ವಿಜಯ್ ಸಪಲ್ಯ, ಪ್ರೌಢಶಾಲಾ ವಿಭಾಗದ ಎಸ್ಟಿಎಂಸಿ ಕಾರ್ಯಾಧ್ಯಕ್ಷ ಪುರುಷೋತ್ತಮ್ ಅಂಚನ್, ಸಿಆರ್ಪಿ ಮಲ್ಲಿಕಾರ್ಜುನ್, ಟ್ರಸ್ಟಿ ರಾಮಚಂದ್ರ ಪೂಜಾರಿ ಕರಂಕಿ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಮೌರಿಸ್ ಡಿಸೋಸಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿನಿಯರಾದ ನವ್ಯಶ್ರೀ ಸ್ವಾಗತಿಸಿದ್ರು, ದೀಕ್ಷಾ ವಂದಿಸಿದ್ರು, ಸುಷ್ಮಿತಾ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಶಾಲೆಯ ನಿಯಮಗಳಿಗೆ ಈ ವಿದ್ಯಾದೇಗುಲದಲ್ಲಿ ಪ್ರಮಾಣ ಮಾಡುತ್ತೇನೆ.